ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಉಡುಪಿಯ ಖಾಸಗಿ ಲಾಡ್ಜಿನ ಮ್ಯಾನೇಜರ್ ದಿನೇಶ್ ಎಂಬುವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏಪ್ರಿಲ್ 11ರಂದು ಸಂಜೆ ವೇಳೆಗೆ ಸಂತೋಷ್ ಪಾಟೀಲ್ ಹಾಗೂ ಅವರ ಸ್ನೇಹಿತರು ರೂಮ್ ಕೇಳಿದಾಗ ಲಾಡ್ಜಿನ ಪ್ರಕ್ರಿಯೆಯಂತೆ ಗುರುತಿನ ಚೀಟಿ ಸಹಿ ಪಡೆದು ರೂಮನ್ನು ನೀಡಲಾಗಿತ್ತು. ಮರುದಿನ ಬೆಳಿಗ್ಗೆ 10:50ರ ವೇಳೆಗೆ ಸಂತೋಷ್ ಪಾಟೀಲ್ ಅವರ ಇಬ್ಬರು ಸ್ನೇಹಿತರು ಬಂದು ಸಂತೋಷ್ ಅವರು ಬಾಗಿಲು ತೆಗೆಯುತ್ತಿಲ್ಲ, ಕಾಲ್ ರಿಸೀವ್ ಮಾಡುತ್ತಿಲ್ಲ, ಏನಾಗಿದೆ ಗೊತ್ತಿಲ್ಲ ಎಂದಿದ್ರು. ಆದ್ದರಿಂದ ರೂಮ್ನ ಡ್ಯೂಪ್ಲಿಕೇಟ್ ಕೀ ಬಳಸಿ ಬಾಗಿಲು ತೆರೆದು ನೋಡಿದಾಗ ಅವರು ಮೃತಪಟ್ಟಿರುವುದು ಬೆಳಕಿಗೆ ಬಂದಿದೆ. ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಬಂದು ಪ್ರಕ್ರಿಯೆಗಳನ್ನು ಮುಗಿಸಿದ್ದಾರೆ ಹಾಗೂ ಅವರಿಗೆ ಸಂಬಂಧಿಸಿದ ವಸ್ತುಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಎಂದರು. ಸಂತೋಷ್ ಪಾಟೀಲ್ ಅವರ ಐಡಿಯಲ್ಲಿ ಇಂಡಲಾ ಎಂದು ಇತ್ತು. ಈ ಬಗ್ಗೆ ನಾವು ಹೆಚ್ಚು ಗಮನ ನೀಡಿರಲಿಲ್ಲ. ಅವರು ಬರುವಾಗ ಕೈಯಲ್ಲಿ 2 ಚೀಲ ಇದ್ದು ಜ್ಯೂಸ್ ತಂದಿರುವ ಹಾಗಿತ್ತು. ಸದ್ಯ ಸಂತೋಷ್ ಪಾಟೀಲ್ ಅವರು ಆತ್ಮಹತ್ಯೆ ಮಾಡಿಕೊಂಡ 3ನೇ ರೂಮನ್ನು ಸಂಪೂರ್ಣ ಲಾಕ್ ಮಾಡಲಾಗಿದೆ. ಈಗಾಗಲೇ ಬುಕ್ ಆಗಿರುವ ಕಸ್ಟಮರ್ಗಳು ಬರುತ್ತಿದ್ದಾರೆ. ಆದರೆ ಘಟನೆಯಿಂದ ಹೋಟೆಲ್ ಬಗ್ಗೆ ಎಲ್ಲ ಕಡೆ ಪ್ರಚಾರ ಆಗಿರುವುದರಿಂದ ಬದುಕುವುದೇ ಕಷ್ಟ ಅನ್ನೋ ಹಾಗೆ ಆಗಿದೆ. ಸದ್ಯ 2ನೇ ಮಳಿಗೆವರೆಗೆ ಮಾತ್ರ ರೂಮ್ ನೀಡಲಾಗುತ್ತಿದ್ದು ಸಂಪೂರ್ಣ ಕ್ಲೀನ್ ಹಾಗೂ ಪೂಜೆ ಬಳಿಕ 15 ದಿನಗಳ ನಂತರ 3ನೇ ಮಳಿಗೆಯನ್ನು ತೆರೆಯಲಾಗುತ್ತದೆ ಎಂದರು. 11 ತಾರೀಕು ಸಂಜೆ 5 ಗಂಟೆಗೆ ಸಂತೋಷ್ ಪಾಟೀಲ್ ಮತ್ತು ಅವರ ಇಬ್ಬರು ಗೆಳೆಯರು ಬಂದು ರೂಮ್ ಗೆಸ್ಟ್ ಆಗಿ ಬಂದು ರೂಮ್ ಕಳಿಸಿದ್ರು. ನಾವು ರೂಮ್ ಕೊಟ್ವಿ. ID ತಗೊಂಡು ಸಿಗ್ನೇಚರ್ ತಗೊಂಡು ನಮ್ಮ ಪ್ರೊಸೀಜರ್ ಏನುಂಟು ಅದು ಮಾಡಿ ಕೊಟ್ಟಿದ್ವಿ. ಮತ್ತು ಮಾರನೇ ಬೆಳಗ್ಗೆ 10:50ಕ್ಕೆ ಅವರಿಬ್ಬರು ಫ್ರೆಂಡ್ಸ್ ಮತ್ತಿಬ್ಬರು ಫ್ರೆಂಡ್ಸು 2 ರೂಮ್ ಮಾಡಿದ್ದಾರೆ. ಅವ್ರು ಬಂದು ಅವ್ರು ಬಾಗಿಲು ತೆಗಿತಾ ಇಲ್ಲ, ಎಂತಾಗಿದೆ ಗೊತ್ತಿಲ್ಲ, ಅವರ ಬಾಗಿಲು ತೆಗಿತಾಯಿಲ್ಲ, ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿದರು. ನಾವು ನಮ್ಮ ಹತ್ರ ಇನ್ನೊಂದು ಪ್ರತಿ ರೂಮಿನ ಒಂದು ಡೂಪ್ಲಿಕೇಟ್ ಚಾವಿ ಇರುತ್ತೆ. ಡೂಪ್ಲಿಕೇಟ್ ಚಾವಿ ಮತ್ತು ನಮ್ಮ ರೂಮ್ ಬಾಯಿ ಒಟ್ಟು ಸೇರಿಸಿ ಅವರಿಬ್ಬರು ಇದ್ದರು ಕೊಟ್ಟು ನೋಡಿದ್ರು. ಒಬ್ಬ ಚಾವಿ ತಗೊಂಡೋಗಿ ಓಪನ್ ಮಾಡಿದರು. ಓಪನ್ ಮಾಡುವಾಗ ಸಂತೋಷ್ ಪಾಟೀಲ್ ಡೆತ್ ಆಗಿದ್ದಾರೆ. ಆಮೇಲೆ ನಾವು ಸೀದಾ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಮಾಡಿದ್ವಿ. ಸ್ಟೇಷನ್ ಬಂದು ಪ್ರೊಸೀಜರ್ ಮಾಡಿದ್ದಾರೆ. ಮೊದಲು ಬಂದು ID ತೋರಿಸುವಾಗ ಅದು ಬೆಳಗಾಂ ಬಂತು. ಇದರಲ್ಲಿ ಸಂತೋಷ್ ಪಾಟೀಲ್ ಅವರು ಐಡಿಯಲ್ಲಿ ಹಿಂಡೇರಿ ಅಂತ ಹಿಂಡಲ ಅಂತ ಇತ್ತು. ನಾವು ಅಷ್ಟು ಜಾಸ್ತಿ ಅಬ್ಸರ್ವ್ ಮಾಡಲಿಲ್ಲ. CCTV ಅವರು ನಿನ್ನೆ ಸಂಜೆ ನಮ್ಮ ಇನ್ಸ್ಪೆಕ್ಟ್ರು ಪೂರ ಸೀಸ್ ಮಾಡಿ ತಗೊಂಡೋಗಿದ್ದಾರೆ. ಯಾವುದಿಲ್ಲ ಎಲ್ಲ ವಿಷಯ ದಾಖಲಾಗಿತ್ತು. ಅವ್ರು ಬರುವಂಥದ್ದು ಹೋಗುವಂಥದ್ದು ಎಲ್ಲ ದಾಖಲಾಗಿತ್ತು. ಇದ್ದಾರೆ ಬರುವಾಗ ಅವರು ಸಂತೋಷ್ ಪಾಟೀಲ್ ಕೈಯಲ್ಲಿ 2 ತೊಟ್ಟೆಯಲ್ಲಿ ಜ್ಯೂಸ್ ಅಂತ ಇತ್ತು. ತೊಟ್ಟೆಲ್ಲ ರೂಮ್ ಇವಾಗ ಕ್ಲೋಸ್ ಮಾಡಿಟ್ಟಿವಿ ಸರ್. ನಮ್ಮಲ್ಲಿ ಗಣಹೋಮ ಕೆಲವೊಬ್ಬ ಪೂಜೆ ಎಲ್ಲ ಮಾಡಿ ವಾಪಸ್ ಇನ್ನೊಂದು 1 ವಾರ ಬಿಟ್ಟು ಓಪನ್ ಮಾಡ್ತೀವಿ. ಅಲ್ಲ 3rd ಫ್ಲೋರಿಗೆ ಬಂದ್ ಮಾಡಿಟ್ಟಿದ್ವಿ. ಎಲ್ಲ ಕಸ್ಟಮರ್ ಬರ್ತಾ ಇದ್ದಾರೆ. ನಮ್ಮಲ್ಲಿ ಆರ್ಡರ್ ಬುಕ್ಕಿಂಗ್ ಕಸ್ಟಮರ್ ಎಲ್ಲ ಬರ್ತಾ ಇದ್ದಾರೆ. 2nd ಫ್ಲೋರ್ ಕೊಡ್ತಾರೆ, 3rd ಫ್ಲೋರ್ ಯಾರಿಗೆ ಕೊಡ್ತಾ ಇಲ್ಲ. 2 ದಿವಸ ಕಷ್ಟ ಆಯ್ತಾ ಬಿಸ್ನೆಸ್ ಎಲ್ಲ? 2 ದಿನ ಕಷ್ಟ ಆಗಲ್ಲ, ಇನ್ನು ಬದುಕುವ ಪರಿಸ್ಥಿತಿಯಲ್ಲಿಲ್ಲ. ಯಾಕಂದರೆ ತುಂಬ ಎಲ್ಲ ಕಡೆ ಎಲ್ಲ ಪ್ರಚಾರ ಆಗಿ ನಮ್ಮ ಹೋಟ್ಲ್ ಹೆಸರು ಇದಾಗಿ ತುಂಬ ಕಷ್ಟ ಆಗ್ತಾ ಉಂಟು. ನೋಡುವ ಇದ್ದ ಬುಕ್ಕಿಂಗ್ ಎಲ್ಲ ಕ್ಯಾನ್ಸಲ್. ಇದ್ದ ಬುಕ್ಕಿಂಗ್ ಒಂದು 2-3 ದಿನ ಕ್ಯಾನ್ಸಲ್ ಆಗಿದೆ. ಇವತ್ತು ಆಲ್ರೆಡಿ ಬರ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ದಿನೇಶ್ ಅಂತ. ಓಕೆ, ಇಲ್ಲ ಸರ್, ನಾವು ಅದು ಎಲ್ಲ ಸ್ವಲ್ಪ ಕ್ಲೀನೆಲ್ಲ ಮಾಡಿ ನಮ್ಮ ಹಿಂದೂ ಸಂಪ್ರದಾಯಕ್ಕೆ ನಾವು ಪ್ರೊಸೀಜರ್ ಎಲ್ಲ ಮಾಡಿ ನಾವು ಒಂದು 15 ದಿನ ಬಿಟ್ಟು ನೆಕ್ಸ್ಟ್ ಮಂತಿಂದ ಕೊಡ್ತಾ ಇದ್ದೀವಿ.